ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿಲು ಭಾರತ ಯುವಜನಕ್ಲಿನ ದೇಶ ಆದಿತ್ತದು ಅಕ್ಲಿಗೆ ಸರಿಯಾಯಿನ ತರಬೇತಿ ಕೊರಡು ಚಾತುರ್ಪಲಿನ ಕಲ್ಪ ಒಡಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ ಬೊಕ್ಕ ಕೌಶಲ್ಯಾಭಿವೃದ್ಧಿ ಮಂತ್ರಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಪಂತೇರ್ ವಲಚಿಲ್ದ ಶ್ರೀನಿವಾಸ ತಾಂತ್ರಿಕ ಕಾಲೇಜು ಡಾಕ್ಟರ್ ರಾಘವೇಂದ್ರ ರಾವ್ ಸೆಂಟರ್ ಫಾರ್ ಫ್ಯೂಚರ್ ಸ್ಕಿಲ್ಸ್ ಲೋಕಾರ್ಪಣೆ ಮಲ್ತದೆ ಆರು ಪಾತೇರಿಯರು. ಕುಡ್ಲದ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಘಟಕ ಅದುಪ್ನ ತುಂಬೆ ವಲಚಿಲ್ದ ಶ್ರೀನಿವಾಸ ತಾಂತ್ರಿಕ ಕಾಲೇಜು ಬರೋ ಕಲ್ಪನಕ್ಲಿಗೆ ಸುಧಾರಣದ ತಾಂತ್ರಿಕ ಚಾತುರ್ಪಲಿನ ಕಲ್ಪಾದ ಹುಷಾರ್ ಮಲ್ಪನ ದಿಟ್ಟಿಡು ತಾಪನೆ ಮಲ್ತನ ಡಾಕ್ಟರ್ ಎ ರಾಘವೇಂದ್ರ ರಾವ್ ಸೆಂಟರ್ ಫಾರ್ ಫ್ಯೂಚರ್ ಸ್ಕಿಲ್ಸ್ ಪಂಪ್ನ ಕೇಂದ್ರನು ಅಂಗಾರೆ ಲೋಕಾರ್ಪಣೆ ಮಲ್ತದಂಡು. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಬೊಕ ಎಥ್ನೋಟಿಕ್ ಅಕಾಡೆಮಿದ ಜೊತೆ ಸೇರಿಗೆಡು ಶುರು ಮಲ್ತಿನ ಕೇಂದ್ರನು ರಾಜ್ಯದ ವೈದ್ಯಕೀಯ ಬರೋ ಬೊಕ ಕೌಶಲ್ಯಾಭಿವೃದ್ಧಿ ಮಂತ್ರಿ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಉದೀಪನ ಮಲ್ತೇರು. ಮಂತ್ರಿ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಪಾತೆರ್ದು ಒಂದೊಂಜಿ ಎಡ್ಡೆ ಕಾರ್ಯಕ್ರಮ ಭಾರತ ಯುವಜನಕ್ಲಿನ ದೇಶ ಆದಿತ್ತದು ಅಕ್ಲಿಗೆ ಸರಿಯಾಯಿನ ತರಬೇತಿ ಬೊಕ ಕೌಶಲ್ಯ ಕಲ್ಪಾವಡು ರಾಜ್ಯ ಸರ್ಕಾರ ಬಹುಕೌಶಲ್ಯ ಕೇಂದ್ರೊಳಿನ ರಾಜ್ಯದೊರ್ಮೆಡು ತಾಪನೆ ಮಲ್ತದು ಬೇಲೆದಾಂತಿನ ಸಮಸ್ಯೆಯನ್ನು ದೂರ ಮಲ್ಪೆರೆ ಗಟ್ಟಿದ ಪಜ್ಜದೈತಂಡ ಯುವನಿಧಿ ಯೋಜನೆದಡಿಟ್ಟು 2,86,000 ಪದವೀಧರರಿನ ರಿಜಿಸ್ಟರ್ ಮಲ್ತದು 1,88,000 ಜನಕ್ಕೂ ಬೇಲೆ ಇಜ್ಜಂದಿನ ಬತ್ತೆ ಕೊರೊಂದುಂಡು ಮಾತಾ ಪದವೀಧರರಿಗೆ ಕೌಶಲ್ಯ ತರಬೇತಿ ಕೊರಿಯರ ನಿರ್ಧಾರ ಮಲ್ತದೆಂದು ಪಂಡೇರು. ಪಿದೈ ದೇಶಲೊಡು ಮಿತ್ತ ಮಟ್ಟದ ಬರವು ಪಡೆಯರೆ ನಮ್ಮ ಬರವು ಕಲ್ಪನಗಳಿಗೆ ಭಾಷೆದ ಸಮಸ್ಯೆ ಉಂಟು ಅವ್ವವು ದೇಶದ ಭಾಷೆ ಕಲ್ಪಯರೆ ವ್ಯವಸ್ಥೆ ಮಲ್ಪೊಡಾತನೆಂದು ಪಂಡೇರು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎ ರಾಘವೇಂದ್ರ ರಾವ್ ಗುರುಕಾರ್ಮ ವಹಿಸಿದ್ದೇರು. ಜೊತೆ ಕುಲಾಧಿಪತಿ ಡಾಕ್ಟರ್ ಎ ಶ್ರೀನಿವಾಸ ರಾವ್, ಕುಲಪತಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಕೆಎಸ್ಡಿಸಿ ವ್ಯವಸ್ಥಾಪಕ ನಿರ್ದೇಶಕರು ನಾಗರಾಜ ಎನ್ಎಂ, ಎಥ್ನೋಟಿಕ್ಸ್ ಸಂಸ್ಥೆದ ಗುರುಕಾರ್ಯರು ಡಾಕ್ಟರ್ ಕಿರಣ್ ರಾಜಣ್ಣ, ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಿನ್ಸಿಪಾಲರು ಡಾಕ್ಟರ್ ಶ್ರೀನಿವಾಸ ಮಯ್ಯ, ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಕುಮಾರ್ ಬೊಕ ಡಾಕ್ಟರ್ ಅಜಯ್ ಕುಮಾರ್ ಲೇಸ್ಡ್ ಪಾಲ್ದೆತೊಂಡೇರು. What India needs today, with so many youngsters, if you see the demography of the population of India, India is an young country when compared to the most of the Western countries and European countries. We have a great future for youngsters. The biggest challenge state government and our country is facing today is skilling, giving the right kind of skills to the youngsters, so that not only India, not only the state, not only the country, but globe is a destination. With such a young population, if you give them the right kind of skills, our globe is going to be the destination for the youngsters of India. That is the future.
And also, we need to be ready for the future skills which is going to change entirely in coming 3-4 years. The landscape of requirement of skills in the coming years, there is going to be a drastic change. So for that, we need to be ready for that as well. So now the government of India, NSDC has taken initiative. Even government of Karnataka, my government, has taken initiative to set up multi-skill development centers across the state so that we can give an employable skill to our youngsters. We in our institution always do not lose any opportunity, any chance to see that our students who are studying here are enhanced facility for their higher knowledge, higher employability capacity, or even higher starting new industries like their own industry. I think many of our students here have already, I'm sorry, today I am having a very bad throat and I am not able to speak very fluently, but nothing stops me from expressing my feeling, because this is one of the red letter day in the history of in this university, because we have got such a wonderful lab. I am seeing also today for the first time the setup of the lab, and it has come up very well, and I am sure all our students who come here are really lucky to get educated there. ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿಟ್ಟು ನಡುಮುಕೀರುಡು ಕಾರೊಂಜಿ ಡಿವೈಡರ್ ಎಡ್ತದು ಅಮನ್ ರಾವ್ ಬೊಕ್ಕ ಓಂ ಶ್ರೀ ಪೂಜಾರಿ ಪನ್ಪನ ಇರುವೀರು ಜವನೇರು ಜುವ ಕಲವೆನ್ನ ಬೇಜಾರ್ದ ಸಂಗತಿ ಅಂಗಾರ ರಾತ್ರಿ ನಡೆತದಂಡೆ. ಕದ್ರ ಮಲ್ಲಿಕಟ್ಟಿದ 23 ವರ್ಷ ಪ್ರಾಯದ ಅಮನ್ ರಾವ್ ಬೊಕ್ಕ ಕೊಂಚಾಡಿದ 24 ವರ್ಷ ಪ್ರಾಯದ ಓಂ ಶ್ರೀ ಪೂಜಾರಿ ಪನ್ಪನ ಇರುವೀರು ಜವನೇರು ಅಂಗಾರ ರಾತ್ರಿ ಕಾರ್ ಡಿವೈಡರ್ ಬೊಕ್ಕ ಮೋರಿಗೆ ಎಡ್ತದು ಜುವ ಕಲವಂದಿರು ರಾಜಮಾರ್ಗ ಅಜಿಪತ್ತಾಜಿದ ನಡು ಮುಗೀರುಡಿ ಸಂಗತಿ ನಡೆತದಂಡೆ. ಭಾರಿ ರಭಸೊಡಿತಿನ ಕಾರು ಶುರುಕು ಮಾರ್ಗದ ಡಿವೈಡರ್ ಗುದ್ದುದು ಐದು ಬುಕ್ಕ ಮೋರಿ ಏಳ್ತದಂಡು. ಓಂ ಶ್ರೀ ಪೂಜಾರಿ NSUI ದಕ್ಷಿಣ ಕನ್ನಡ ಜಿಲ್ಲಾ ಒತ್ತುಗುರ್ಕಾರಾದಿತ್ತೇರು. ಕಾರ್ಡು ಒಟ್ಟು 5 ಜನ ಇತ್ತೇರು. ಡ್ರೈವರ್ನ ಭಾರಿ ರಭಸಗೂ ಫೋಕ್ಸ್ ವೇಗನ್ ಕಾರು ಇಡೀ ಬೆಟ್ಟೆ ಅದು ಪೋತುಂಡು. ಕಾರು ತಲಪಾಡಿದಂಚಿಡ್ದು ಪಂಪ್ವೆಲ್ ಕಡೆಗೆ ಬರೊಂದಿತ್ತಂಡು. ವಂಶಿ ಬೊಕ್ಕ ಆಶಿಕ್ ಪನ್ಪಣ ಇರುವೆರಿಗೆ ಜೋರದ ಪೆಟ್ಟಾದಿತ್ತದು ಆಕಲಿನ ICUಗೂ ಪಾಡ್ದು ಮರ್ದು ನಡತೊಂದುಂಡು. ಬೊಕ್ಕೂರಿ ದೋಸ್ತಿ ಇಟಲಿ ಮೂಲದ ಜೆರ್ರಿ ಪನ್ಪಣಾರು ಪ್ರಾಣ ಅಪಾಯಡ್ದು ಬಚಾವತ್ತೇರು. ಕುಡ್ಲ ತೆನ್ಕೈ ಪೊಲೀಸ್ ಸ್ಟೇಷನ್ದ ಪೊಲೀಸರು ಕೇಸ್ ಪಾಡ್ದೇರು. ಕಾರೊಂಜಿ ಮಗರ್ದು ದೇರ್ಲ ಕಟ್ಟಿದ ಮೆಡಿಕಲ್ ಕಾಲೇಜ್ ಕರ್ತವ್ಯಡುಪುನ ಡಾಕ್ಟರ್ ಮೊಹಮ್ಮದ್ ಅಮಲ್ ಪನ್ಪನಾರು ತೀರ್ನ ಬೇಜಾರ್ದ ಸಂಗತಿ ಸೋಮವಾರ ರಾತ್ರಿ ನಂತೂರು ಪಂಪ್ವೆಲ್ ರಾಜಮಾರ್ಗೋಡು ನಡೆತದಂಡೆ. ಅರೆಗೆ 29 ವರ್ಷ ಪ್ರಾಯ ಆದಿತ್ತಂಡೆ. ನಂತೂರುಡ್ದು ಪಂಪ್ವೆಲ್ಗೆ ಬರ್ಪುನ ರಾಜಮಾರ್ಗ ಅಜಿಪತ್ತಾಜಿಟೆ ಕಾರ್ ಪಲ್ಟಿಯಾದ ತೀರ್ನ 29 ವರ್ಷ ಪ್ರಾಯದ ಡಾಕ್ಟರ್ ಮೊಹಮ್ಮದ್ ಕೇರಳದಾರಾದಿತ್ತದು ಕುಡ್ಲದ ದೇರ್ಲಕಟ್ಟೆ ಖಾಸಗಿ ಮೆಡಿಕಲ್ ಕಾಲೇಜ್ ಕಲ್ತದು ಅವಲೇ ಕರ್ತವ್ಯ ಎಡುತ್ತೇರು. ರಾತ್ರಿ ಬರ್ಸ ಜೋರಾದ ಬರಂದಿತ್ತದು ಪತ್ತತನ ಕಾರು ನಂತೂರು ತಾರೆತೋಟ ಕೈತಲು ಡಿವೈಡರ್ಗೆ ಗುದ್ದುದು ಮಗ್ರದಂಡು. ಜೋರು ಪೆಟ್ಟಾಯಿನ ಮೊಹಮ್ಮದರಿನ ಆಸ್ಪತ್ರೆಗೆ ಸಾಗಾಂಡಲ ಪ್ರಯೋಜನ ಆತಜಿ ಅರ ತೀರ್ದೇರಿಂದ ತಿರಿದು ಬೈದಂಡು. ಅರನ ಒಟ್ಟುಗಿತ್ತನ ಕೇರಳ ಮೂಲದ ವೈದ್ಯ ವಿದ್ಯಾರ್ಥಿನಿಗೆ ಪೆಟ್ಟಾತಂಡು. ಒಂದೆತ ಬೆರಿಕೆ ಪಿರವಡ್ದು ಬರಂದಿತ್ತನ ಲಾರಿ ಒಂಜತ ಡ್ರೈವರ್ ಒಂದೆನ್ ತೂದು ಒರೋನೆ ಬ್ರೇಕ್ ಪಾಡ್ದು ಲಾರಿ ಮಾರ್ಗೋಡಿ ಮಗರ್ದಂಡು. ಕದ್ರ ಸಂಚಾರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೀರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಳೆ ಮುಹಿಲನ್ ಅಂಗಾರೆ ಕುಡ್ಲನಗರದ ಪಂಪ್ವೆಲ್ ಬೊಕ್ಕ ವಾಮಂಚೂರ್ದ ಕೆತ್ತಿಕಲ್ ಜಾಗಿಲೆಗೆ ಪೋದು ಮರಿಯಲುಡು ಆಪನ ಅಲ್ಪದ ಸಮಸ್ಯೆಗಳನ್ನು ಪಿಂದೊಂಡೇರು. ಕುಡ್ಲನಗರದ ಪಂಪ್ವೆಲ್ಡು ವರ್ಷಲ ಬೊಲದ ಸಮಸ್ಯೆ ಉಂಡಾವೊಂದಿತ್ತದು ಅಂಗಾರೆ ಜಿಲ್ಲಾಧಿಕಾರಿ ಮುಳೆ ಮುಹಿಲನ್ ಜಾಗೆಗೆ ಪೋದು ಸಮಸ್ಯೆಗಳನ್ನು ಪಿಂದೊಂಡೇರು. ರಾಜತೊಡು ನೀರು ಸರಾಗವಾದ ಪರಿತು ಪೋಯರ ತಾಂತ್ರಿಕವಾದ ಉಪ್ಪುನ ಸಮಸ್ಯೆ ಪರಿಹಾರ ಮಲ್ಪೆರ ಆರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇರು. ವಾಮಂಜೂರು ಕೆತ್ತಿಕಲ್ಲುಡು ಕರಿನ ವರ್ಷೋಡ್ದಿಂಜ ಪಿರ ಗುಡ್ಡೆ ಬಿಚ್ಚರೆ ಶುರುವಾದಿತ್ತದು ಈ ಸರ್ತಿಲ ಜರಿದೆಂಡು. ಈ ಸಮಸ್ಯೆಲಿನ ತೆರಿಯುನ್ನ ಜಿಲ್ಲಾಧಿಕಾರಿ ಗುಡ್ಡೆ ನನಲಾತ ಬಿಚ್ಚುನಿನ ತಡೆಪೆರೆ ಬೊಕ್ಕ ರಾಜಮಾರ್ಗೋಡು ಸರಿಯಾಯಿನ ಸಂಚಾರಗೂ ತಾಂತ್ರಿಕ ಪರಿಹಾರ ತುರ್ತು ಕೈಕ್ದಿತೊನೆರೆ ರಾಜಮಾರ್ಗ ಪ್ರಾಧಿಕಾರಗೂ ನಿರ್ದೇಶನ ಕೊಡ್ತೇರೆ. ಮಹಾನಗರ ಪಾಲಿಕೆ ಕಮಿಷನರ್ ರವಿಚಂದ್ರ ನಾಯಕ್, ರಾಜಮಾರ್ಗ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಅಬ್ದುಲ್ಲಾ ಜಾವೇದ್ ಈ ಪೊರ್ತುಡಿತ್ತೇರೆ.
ಒಡಿಪು ಜಿಲ್ಲೆದ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಗಳು ಶ್ರೀಮಾತ ಸಭಾಭವನ ಉದಿಪನ ಮಹಾಮಾತೆ ಮಾರಿಯಮ್ಮ ಗ್ರಂಥ ಬಿಡುಗಡೆ ಬೊಕ ಘಂಟನಾದ ಸೇವೆ ಚಾಲನೆದಲ್ಲೆಕ್ಕೊಡು ಶ್ರೀಮಾತ ಸುವರ್ಣ ಪುಷ್ಪಾಂಜಲಿ ಸೇವೆ ಅಂಗಾರೆ ನಡೆತಂದೆ. ಇಂಚಿಪ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡೆತದ್ನ ಉಡುಪು ಜಿಲ್ಲೆದ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಗಳು ಶ್ರೀಮಾತಾ ಸಭಾಭವನ ಉದಿಪನ ಮಹಾಮಾತೆ ಮಾರಿಯಮ್ಮ ಗ್ರಂಥ ಬಿಡುಗಡೆ ಬೊಕ ಘಂಟನಾದ ಸೇವೆ ಚಾಲನೆದಲ್ಲೆಕ್ಕೊಡು ಶ್ರೀಮಾತ ಸುವರ್ಣ ಪುಷ್ಪಾಂಜಲಿ ಸೇವೆ ಅಂಗಾರೆ ನಡೆತಂಡೆ. ಪ್ರಧಾನ ತಂತ್ರಿ ಕೆಪಿ ಕುಮಾರಗುರು ಕೊರಂಗ್ರಪಾಡಿ ಬೊಕ ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲ್ಯ ಪೌರೋಹಿತ್ಯಡು ಘಂಟನಾದ ಸೇವೆ ಸಮರ್ಪಣೆ ಮಲ್ಪನ ವಿಧಿವಿಧಾನಗಳು ನಡೆತಂಡೆ. ಸುರುತ ದಿನ 99 ಜನ ಭಕ್ತರು ಘಂಟನಾದ ಸೇವೆದ ಚೀಟ್ ಮಲ್ಪಾದು ಗಂಟೆ ಬುಟ್ಟಿರು. ಬೊಂಬೈದ ಅಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಬೊಕ ರಿಲೈಟರ್ಸ್ ದ ಮುಖ್ಯ ಆಡಳಿತ ನಿರ್ದೇಶಕರು ಅರವಿಂದ ಶೆಟ್ಟಿ ಬೊಕ ಪಲ್ಲವಿ ಕಂಡನಿ ಬುಡಿದಿ ಒಂಜರೆ ಸಾರ ಕಿಲ ತುಕ್ಕದ ಈ ಗಂಟೆನ ಮಾರಿಗುಡಿಕ್ ಅರ್ಪಣೆ ಮಲ್ತದಿತ್ತೇರು. ವಾರದ ಅಂಗಾರದ ದಿನ ಕಾಂಡೆ ಉರುಂಬೆಡ್ದು ರಾತ್ರಿ 7 ಮುಟ್ಟ ಈ ಘಂಟಾನಾದ ಸೇವೆ ಉಪ್ಪುಂಡು. ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಹೆಗ್ಡೆ ಬೊಕ ಸಮಿತಿ ಸದಸ್ಯರು, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ ಬೊಕ ಪದಾಧಿಕಾರಿಗಳು, ಜಾನಪದ ವಿದ್ವಾಂಸರು ಕೆಎಲ್ ಕುಂಡಂತಾಯ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ನಾಯಕರೈನ ಕಾಪು ದಿವಾಕರ ಶೆಟ್ಟಿ, ದೇವಪ್ರಸಾದ್ ಶೆಟ್ಟಿ ಬೆಳಪು, ಕಾರ್ಯತೋವನ್ನಾಧಿಕಾರಿ ರವಿಕಿರಣ್, ಘಂಟಾನಾದ ಸೇವಾ ಸಮಿತಿ ಗುರುಕಾರ್ಯರು ಯೋಗೀಶ್ ವಿ ಶೆಟ್ಟಿ, ಮಹದೇವ ಆರ್ ಪಾಲನ್, ರಮೇಶ್ ಹೆಗ್ಡೆ ಕಲ್ಯ, ಬೀನಾ ವಿ ಶೆಟ್ಟಿ, ಶಿಲ್ಪಾ ಜಿ ಸುವರ್ಣ, ದೀಪಿಕಾ ವಜ್ರಕುಮಾರ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಪಿರ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶದ ಮಾತಾ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ಚಾನೆಲ್ ಸೀದಾ ಪ್ರಸಾರ ಮಾಡ್ತದಿತ್ತದು. ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ ಕೆರೆಯರಿಗೆ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಮಲ್ತೇರು. ಮಸ್ತಕಾಗಿ ನಮೋ ನಮಃ ವಿಕಟಾಂಬೋರು ಹಗಲ ಲೋಚನಾಗಿ ನಮೋ ನಮಃ. ಈ ಒಂದು ಶ್ರೀಮಾತಾ ಸಭಾಭವನ ಇದು ಶಾಶ್ವತವಾಗಿ ಇರಬಾರ್ದು. ಇದರ ಅಡಿಯಲ್ಲಿ ನಾವು ಈಗಾಗಲೇ ಮಾಸ್ಟರ್ ಪ್ಲ್ಯಾನ್ ಮಾಡುವಾಗ ನಿರ್ಮಿಸಿದ್ದೇವೆ. ಇದರಲ್ಲಿ ತಳ ಅಂತಸ್ತು, ಮೇಲಿನ 3 ಅಂತಸ್ತು, ಇದರಲ್ಲಿ ಸಭಾಭವನ ನೂತನವಾಗಿ ನಿರ್ಮಾಣ ಆಗಲಿಕ್ಕಿದೆ. ಅದು ಆಗಬೇಕಾದ್ರೆ ನಮ್ಮಲ್ಲಿ ಅನ್ನಪೂರ್ಣ ಸಭಾಭವನ ಆಗಬೇಕು. ಆಗ ಇದೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆಲ್ಲ ನಮ್ಮ ಭಕ್ತರ ಪ್ರಾರ್ಥನೆ ಆಗಬೇಕು ಅಂತ ಹೇಳುತ್ತಾ, ಶ್ರೀ ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ನವನಿರ್ಮಾಣ ಸ್ಮರಣೆಯ ಸಂಪುಟವನ್ನು ಸಂಯೋಜಿಸುವಂಥ ಅವಕಾಶ ನನಗೆ ಒದಗಿದ್ದಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಮತ್ತು ನಾನು ಮಾಡಿದ ಮೊತ್ತ ಮೊದಲ ಗ್ರಂಥವೇ ಕಾಪುವಿನಿಂದ ನನ್ನ ಗ್ರಂಥ
ಬರೆಯುವಂಥ ಕೆಲಸ ಅಥವಾ ಗ್ರಂಥ ಸಂಯೋಜಿಸುವಂಥ ಕೆಲಸ ಆರಂಭ ಆಯಿತು. ಅದು ಜನಾರ್ದನ ದೇವರಿಂದ ಆಯಿತು. ಈಗ ಇದು 6ನೇ ಗ್ರಂಥವಾಗಿ ಮಹಾಮಾತೆ ಮಾರಿಯಮ್ಮ ಪ್ರಕಟಗೊಂಡಿದೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ವಾಸ್ತವ ಶೆಟ್ಟಿ ಇರ್ಬೋದು, ಅಭಿವೃದ್ಧಿ ಸಮಿತಿ ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಎಲ್ರಿಗೂ ನಾನು ಮತ್ತೊಮ್ಮೆ ಕೈ ಜೋಡಿಸಿ ನಮಸ್ಕರಿಸುವುದಕ್ಕೆ ಇಷ್ಟಪಡ್ತೇನೆ. ಹಿನಸ್ತಿ ದೈತ್ಯ ತೇಜಾಂಸಿ ಸ್ವನೇನಾ ಪೂರ್ಯಯ ಜಗತೆ ಸಾಗಂಟ ಪಾತುನೋ ದೇವಿ ಪಾಪೇಭ್ಯೋ ನಹ ಸುತಾನ್ ಇವ ಅಂತ ಕೇಳಿದ್ರೆ, ಋಷಿಗಳು ದೇವಿ ಹತ್ರ ಹೇಳುವ ಮಾತು ಏನು ಗೊತ್ತಾ? ಯಾವ ನಿನ್ನ ಎದುರುಗಡೆ ಬಡಿದಂತಹ ಗಂಟೆಯ ಶಬ್ದ ಇದೆ, ಈ ಗಂಟೆಯ ಶಬ್ದ 3 ಲೋಕದಲ್ಲೂ ಕೂಡ ವ್ಯಾಪಿಸಿಕೊಂಡು ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಮಕ್ಕಳನ್ನು ತಾಯಿ ಕಾಪಾಡುವಂತೆ ಈ ಗಂಟೆಯ ಶಬ್ದವು ನಮ್ಮನ್ನು ಕಾಪಾಡಲಿ ಅಮ್ಮ ಅಂತ ಹೇಳುವಂತಹ ಸಪ್ತಶತಿಯ ವಿಶಿಷ್ಟವಾದಂತಹ ಮಂತ್ರವನ್ನು ಉಚ್ಚರಿಸುತ್ತಾ ಇವತ್ತು ನಾವು ಗಂಟೆಯ ಶಬ್ದವನ್ನು ಮಾಡಲಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೆ ಮೊಹಿಲನ್ ಬೊಕ್ಕ ಉಡುಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿಯರಿಗೆ ವರ್ಗ ಆತಂಡು. ಜಿಲ್ಲೆಗೆ ದರ್ಶನ್ HV ಬೊಕ್ಕ ಉಡುಪುಗು ಸ್ವರೂಪ ಟೀಕೆ ಹೊಸ ಜಿಲ್ಲಾಧಿಕಾರಿಯಾದ ಬರೆಯರ ಉಳ್ಳೇರು. ರಾಜ್ಯ ಸರ್ಕಾರ ಆಡಳಿತಾತ್ಮಕವಾದ ಬದಲಾವಣೆ ಮಲ್ತದಿತ್ತದು ಅಂಗಾರ ಪಾಕಜನ IAS ಅಧಿಕಾರಿಯನ್ನು ವರ್ಗ ಮಲ್ತದಂಡು. ಒಂದಿಟ್ಟು 5 ಜಿಲ್ಲಾಧಿಕಾರಿಗಳು ಉಳ್ಳೇರು. ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧಿಕಾರಿಯಾದ 2023 ಜೂನ್ 17 ಅಧಿಕಾರದೆತ್ತೊಂದುನ ಮುಲೆ ಮೊಹಿಲನರಿಗೆ ವರ್ಗ ಮಲ್ತದು ನೋಂದಣಿ ಬೊಕ್ಕ ಮುದ್ರಾಂಕದ IG ಆದ ಅಧಿಕಾರ ಕೊಡ್ತೀರು. ಜಿಲ್ಲೆಗೆ ಜಿಲ್ಲಾಧಿಕಾರಿಯಾದ ವಾಣಿಜ್ಯ ತೆರಿಗೆ ಇಲಾಖೆದ ಹೆಚ್ಚುವರಿ ಕಮಿಷನರ್ ದರ್ಶನ್ HV ಬರೆಯರ ಉಳ್ಳೇರು. ಒಡಿಪುದ ಜಿಲ್ಲಾಧಿಕಾರಿ ಡಾಕ್ಟರ್ K ವಿದ್ಯಾಕುಮಾರಿಯರಿಗೆ ವರ್ಗ ಮಲ್ತದು. ಆರಣ ಬದಲ್ಗೆ ಈ ಆಡಳಿತ ನಿರ್ದೇಶಕರಾದಿತನ ಸ್ವರೂಪ ಟೀಕೆ ಜಿಲ್ಲಾಧಿಕಾರಿಯಾದ ಬರೆಯರ ಉಳ್ಳೇರು. ಬಾಗಲಕೋಟೆ ಜಿಲ್ಲಾಧಿಕಾರಿ KM ಜಾನಕಿಯರಿಗೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಂತರಾದ ವರ್ಗ ಮಲ್ತದೇರು. ಈತನೊಟ್ಟ ಡಾಕ್ಟರ್ R ವಿಶಾಲ್ ಪ್ರಭಾರ ಜಿಲ್ಲಾಧಿಕಾರಿ ಆದಿತ್ಯರು. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮೆರಿಗೆ ಸಮಗ್ರ ಶಿಕ್ಷಣ ಅಭಿಯಾನದ ರಾಜ್ಯ ಯೋಜನಾ ನಿರ್ದೇಶಕಿಯಾದ ವರ್ಗ ಮಲ್ತದಿತ್ತದೆ. ಅವಳು ಹೆಚ್ಚಿಗೆ ಜವಾಬ್ದಾರಿಡಿತನ ಡಾಕ್ಟರ್ KV ತ್ರಿಲೋಕ್ ಚಂದ್ರ ಮೇರೆನು ಬಿಡುಗಡೆ ಮಲ್ತದುಂಡು. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ CEO KS ಲತಾ ಕುಮಾರಿಯರೇನು ಹಾಸನ ಜಿಲ್ಲಾಧಿಕಾರಿ ಸ್ಥಾನಗೂ ವರ್ಗ ಮಲ್ತದೇರು. ಗ್ರಾಮೀಣ ಭಾರತಗೂ ಆರೋಗ್ಯ ಸೇವೆ ಬೊಕ್ಕ ಬರವು ತಿಕ್ಕುನಂಚ ಮಲ್ಪನವು ಡಾಕ್ಟರ್ TMA ಪೈಕ್ಲಿನ ಉದ್ದೇಶ ಆದಿತ್ತಿನದು ಮಾಹೆ ಮಣಿಪಾಲದ ಜತೆಕುಲಾಧಿಪತಿ ಡಾಕ್ಟರ್ HS ಬಳ್ಳಾಲ್ ಪಂತೇರು. ಮಣಿಪಾಲ ಆರೋಗ್ಯ ಕಾರ್ಡ್ಗೆ ಪುದರ್ ಕೊರ್ಪುನೆಗೆ ನಿಘಂಟದ ಚಾಲನೆ ಕೊರ್ದು ಮಾಧ್ಯಮದ ಕ್ರೀಡಾ 6 ಪಾತೇರಿಯರು. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಮಣಿಪಾಲ ಕರ್ನಾಟಕ ಬೊಕ್ಕ ನಿರೆಕರೆತ ರಾಜ್ಯನ ಲಕ್ಷಗಟ್ಟಲೆ ಕುಟುಂಬಲೆಗ್ ಕೈಕ್ ಎಕ್ಕುನ ಬಿಲೆಟ್ ಮರ್ದ್ ಮಲ್ಪನಂಚಿನ ಆರೋಗ್ಯ ಸೇವೆನು ಒದಗವನವಲು ಗುಮನ ಕುರ್ಪುನಂಚಿನ ಮಣಿಪಾಲ ಆರೋಗ್ಯ ಕಾರ್ಡ್ 25 ವರ್ಷದ ಸಾಧನೆ ಮಲ್ತದಂಡೆ. ಇತ್ತೆ 2025 ವರ್ಷದ ಮಣಿಪಾಲ ಆರೋಗ್ಯ ಕಾರ್ಡ್ಗೆ ಪುದರ್ ಕೊರ್ಪುನೆಗೆ ನಿಘಂಟದ ಚಾಲನೆ ಕೊರ್ಪುನ ಕಾರ್ಯಕ್ರಮ ಕುಡ್ಲಾಡು ನಡತಂಡೆ. ಮಾಹೆ ಮಣಿಪಾಲದ ಜತೆಕುಲಾಧಿಪತಿ ಡಾಕ್ಟರ್ HS ಬಳ್ಳಾಳ್ ಮಣಿಪಾಲ ಆರೋಗ್ಯ ಕಾರ್ಡ್ಗೆ ಪುದರ್ ಕೊರ್ಪುನ ಕಾರ್ಯಗೂ ಚಾಲನೆ ಕೊಡದು ಮಾಧ್ಯಮದ ಕಡೆ ಉದ್ದೇಶಿಸಿದ್ದು ಪಾತೇರಿಯರು. ಗ್ರಾಮೀಣ ಭಾರತಗೂ ಆರೋಗ್ಯ ಸೇವೆ ಬೊಕ್ಕ ಬರವು ತಿಕ್ಕುನಂಚ ಮಲ್ಪನ ಉದ್ದೇಶ ಹೊಂದುತ್ತಿನ ಮಣಿಪಾಲ ಸಂಸ್ಥೆದ ತಾಪಕೆರೆ ಡಾಕ್ಟರ್ TMA ಪೈಕ್ಲಿನ ದೂರದಿಟ್ಟಿದ ನಾಯಕ ಯಜಮಾನಿಕೆನು ಪುಗಾರಿಯರು. ಮಾಹೆ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ M ಪಯ್ಯರ್ನ ಮಾರ್ಗದರ್ಶನಗಳು 2000ನೇ ಇಸವಿಡು ಶುರು ಮಲ್ತಿನ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆ ಇತ್ತೆ ಬೊಳ್ಳಿ ವರ್ಷದ ಮೈಲ್ ಕಲ್ಲು ಮುಟ್ಟುದುನೊಂದು ಡಾಕ್ಟರ್ HS ಬಲ್ಲಾಲ್ ಪಂಡೇರು. ರಾಜ್ಯ ಸರ್ಕಾರಕ್ಕೂ ಎದುರಾದ ಜೂನ್ 23 ಉಡುಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಸ್ಥಳೀಯ ಆಡಳಿತ ಸಂಸ್ಥೆನ ಆಫೀಸ್ ಎದುರು ಬಿಜೆಪಿದ ನಿಲೆಟ್ಟು ಪ್ರತಿಭಟನೆ ದಿವಂದೊಂದೊಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಂತೇರ. ಲೋಕಸಭಾ ಸದಸ್ಯರು ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂಗಾರೆ ಕುಳ್ಳಡು ಸುದ್ದಿಕೂಟುಡು ಪಾತೆರ್ದು ರಾಜ್ಯ ಸರ್ಕಾರಕ್ಕೂ ಎದುರಾದ ಜೂನ್ 23 ಉಡುಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಸ್ಥಳೀಯ ಆಡಳಿತ ಸಂಸ್ಥೆನ ಆಫೀಸ್ದ ಎದುರು ಪ್ರತಿಭಟನೆ ನಡಪಾವನೊಂದು ಪಂಡೇರು.
ದಕ್ಷಿಣ ಕನ್ನಡ ಜಿಲ್ಲೆದ 223 ಗ್ರಾಮ ಪಂಚಾಯತ್, 2 ನಗರಸಭೆ, 3 ಪುರಸಭೆ, 1 ಮಹಾನಗರ ಪಾಲಿಕೆ ಬೊಕ 8 ಪಟ್ಟಣ ಪಂಚಾಯತ್ ಆಫೀಸರಿನ ಎದುರು ಈ ಪ್ರತಿಭಟನೆ ನಡಪೆರ ಉಂಡು ಆರು ತೆರಿಪಾಯರು. 9/11 ಸರಳೀಕರಣ, ಅಕ್ರಮ ಸಕ್ರಮ ಅರ್ಜಿಲಿನ ಸಮಿತಿಲಿನ ಗುಮನ ಕನತದ ಇಲೆವಾರಿ, ಆಶ್ರಯ ಇಲ್ಲು ಮಂಜೂರು, ವೃದ್ಧಾಪ್ಯ ವೇತನ ಬೊಕ ಸಂಧ್ಯಾ ಸುರಕ್ಷಾ ಯೋಜನೆ, ಕರೆಂಟ್ ಬಿಲೆ ಏರ್ತೆಗೆ ವಿರೋಧ ತೋಜಾದು ಈ ಪ್ರತಿಭಟನೆ ದೀವೊಂದುಂಡು. ಈ ಬೇಡಿಕೆಲಿನ ಬಗೆಟ್ ಬೇತೆ ಬೇತೆ ವೇದಿಕೆಲೆಡು ಒತ್ತಾಯ ಮಲ್ತಂಡಲ ಪ್ರಯೋಜನ ಆತಜಿ. ಅಂಚಾದ ಇತ್ತೆ ಜನಾಗ್ರಹ ರೀತಿಲಿ ಪ್ರತಿಭಟನೆ ನಡಪಾವುಂಡು ಬ್ರಿಜೇಶ್ ಚೌಟ ಪಂಡೇರು, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶಾಂತಿ ಪ್ರಸಾದ್ ಹೆಗ್ಡೆ, ಸಂಜಯ್ ಪ್ರಭು, ಪೂರ್ಣಿಮಾ ಎಂ, ಪ್ರಭಾಕರ ಪ್ರಭು, ರಾಜಗೋಪಾಲ್ ರೈ ಸುದ್ದಿ ಕುಟುಡಿದ್ದೇರೆ. ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಂಚಾಯತ್ಗಳ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 223 ಗ್ರಾಮ ಪಂಚಾಯತ್ಗಳಲ್ಲಿ, 2 ನಗರಸಭೆಗಳಲ್ಲಿ, 3 ಪುರಸಭೆಗಳಲ್ಲಿ, 1 ಮಹಾನಗರ ಪಾಲಿಕೆ ಮತ್ತು 8 ಪಟ್ಟಣ ಪಂಚಾಯತ್ಗಳಲ್ಲಿ ಅಲ್ಲಿ ಒಂದು 3-4 ವಿಷಯಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ 2 ವರ್ಷದಿಂದ ನಮ್ಮ ಜನಪ್ರತಿನಿಧಿಗಳು ವಿವಿಧ ಫೋರಂಗಳಲ್ಲಿ, ಅದು KDP ಸಭೆಗಳಿರ್ಬೋದು, ವಿಧಾನಸಭೆಯ ಅಧಿವೇಶನಗಳಲ್ಲಿರ್ಬೋದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು, ಸಚಿವರುಗಳ ಹತ್ರ ಇರ್ಬೋದು, ವಿವಿಧ ಹಂತದ ಮನವಿಗಳನ್ನು ಮಾಡಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಇದು ಸರಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಜನರನ್ನು ಜೋಡಿಸಿಕೊಂಡು ಜನಾಗ್ರಹವನ್ನು ಮಾಡಿದರೆ ಪ್ರಾಯಶಃ ಸರ್ಕಾರ ಒಪ್ಪಿಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಪ್ರತಿಭಟನೆಗೆ ನಾವು ಕೈ ಹಾಕಿದ್ದೇವೆ. ಇದೆಲ್ಲದಕ್ಕೂ ಮೂಲ ಏನಂದರೆ ಈ ಸರ್ಕಾರ ಭ್ರಷ್ಟಾಚಾರವನ್ನೇ ತನ್ನ ಅಜೆಂಡವಾಗಿಟ್ಕೊಂಡ ಹಾಗೆ ಕಾಣ್ತದೆ. ಅದಕ್ಕೋಸ್ಕರ ಇದನ್ನು ಇಷ್ಟು ಕಾಂಪ್ಲಿಕೇಟೆಡ್ ಮಾಡಿ ಜನರನ್ನು ಅಲ್ಲಿಂದ ಇಲ್ಲಿ ಓಡಿಸೋದು, ಇಲ್ಲಿಂದ ಅಲ್ಲಿ ಓಡಿಸೋದು, ಈ ರೀತಿ ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಹಾಗಾಗಿ ಮೊದಲನೇ ಸಮಸ್ಯೆ 9/11ನ ಸಮಸ್ಯೆಯನ್ನು ಸರಳೀಕೃತಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಆಗ್ರಹ ಇರುವಂಥದ್ದು. ಮೆಸ್ಕಾಂ ಸುತ್ತೂರು ಏಪ್ರಿಲ್ ತಿಂಗಳದು ಜೂನ್ 15 ಮುಟ್ಟ ಗಾಳಿ ಬರ್ಸೋಗು 10,583 ಕರೆಂಟ್ ಕಂಬ ಮಗ್ರತಂಡ ಟ್ರಾನ್ಸ್ಫಾರ್ಮರ್ ಸೇರಿನಂಚ ಒಟ್ಟು 14,41,53,000 ರೂಪಾಯಿ ಹೆಚ್ಚ ನಷ್ಟ ಆಯ್ನ ಬಗೆಟ್ ಲೆಕ್ಕ ಪಾಡ್ದೇರೆ. ಈ ಸರ್ತಿದ ಗಾಳಿ ಬರ್ಸೋಗು ಕರೆಂಟ್ ಕಂಪನಿ ಮೆಸ್ಕಾಂ ಸುತ್ತೂರು 10,583 ಕರೆಂಟ್ ಕಂಬಲು ಮಗ್ರದಿತ್ತಿದ್ದು ಟ್ರಾನ್ಸ್ಫಾರ್ಮರ್ ಸೇರಿನಂಚ ಒಟ್ಟು 14,41,53,000 ರೂಪಾಯಿ ದಾಸ್ತು ನಷ್ಟ ಉಂಡಾತಂದು ಲೆಕ್ಕ ಪಾಡ್ದೇರು. ಕರೆನ ಏಪ್ರಿಲ್ ತಿಂಗಳದು ಜೂನ್ 15 ಪುರ್ತುಗಾನಗ ಗಾಳಿ ಬರ್ಸೋಗು ಮೆಸ್ಕಾಂ ಸುತ್ತದ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಲೆಡು ಭಾರಿ ಹೆಚ್ಚ ನಷ್ಟ ಆತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು 6,91,37,000 ರೂಪಾಯಿ ಬೊಕ ಚಿಕ್ಕಮಗಳೂರು ಜಿಲ್ಲೆಡು 3,85,50,000 ರೂಪಾಯಿ ದಾತು ಬಿಲೆತ ಆಸ್ತಿಲೆಗೆ ನಷ್ಟ ಆತಂಡು. ಓರಿನಂಚ ಉಡುಪು ಜಿಲ್ಲೆಡು 3,73,53,000 ರೂಪಾಯಿ, ಶಿವಮೊಗ್ಗೋಡು 1,95,14,000 ರೂಪಾಯಿ ಬಿಲೆತ ಆಸ್ತಿ ನಷ್ಟ ಆತಂಡು. ನಷ್ಟ ಆಯ್ನ ಹೆಚ್ಚಿನ ಮಾತಾ ಕರೆಂಟ್ ಕಂಬ, ಟ್ರಾನ್ಸ್ಫಾರ್ಮರ್ ಬೊಕ ಕರೆಂಟ್ ಲೈನ್ಲಿನ ಬದಲ್ತದು ಕರೆಂಟ್ ಒದಗಾವನ ಸರಿಮಲ್ತು ಕೊಡ್ತುಂಡು. ಕೆಲವೊಂಜಿ ಕಡೆಟ್ ರಿಪೇರಿ ಬೊಕ ಬದಲ್ಪುನ ಕಾರ್ಯ ದುಂಬರಿದನೆಂದು ಮೆಸ್ಕಾಂ ಅಧಿಕಾರಿಗಳು ತಿರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಹೆಚ್ಚ ಕಂಬಲೆಗೆ ನಷ್ಟ ಪಂಡ ಮೆಸ್ಕಾಂ ಸುತ್ತದ 4 ಜಿಲ್ಲೆಡು ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಹೆಚ್ಚ 4,227 ಕಂಬಲು ಹಾಳಾತಂಡು. ಚಿಕ್ಕಮಗಳೂರು ಜಿಲ್ಲೆಡು 2,238, ಶಿವಮೊಗ್ಗೋಡು 1,145, ಉಡುಪು ಜಿಲ್ಲೆಡು 2,173 ಕಂಬಲು ಹಾಳಾತಂಡು. ಹಾಳಾಯಿನ 10,583 ಕರೆಂಟ್ ಕಂಬಲೆಡು 10,338 ಕಂಬಲೆನು ಬದಲ್ತಂಡು. ಅವೇ ರೀತಿ ಮೆಸ್ಕಾಂ ಸುತ್ತದ 4 ಜಿಲ್ಲೆಲೆಡು 108 ಕರೆಂಟ್ ಟ್ರಾನ್ಸ್ಫಾರ್ಮರ್ ಹಾಳಾತಂಡು. ಐಟೆ ದಕ್ಷಿಣ ಕನ್ನಡ 120, ಉಡುಪು ಆಜಿ, ಶಿವಮೊಗ್ಗೋಡು 52 ಟ್ರಾನ್ಸ್ಫಾರ್ಮರ್ ನಷ್ಟ ಆತಂಡು. ಪತ್ತನಾಜಿಡ್ದು ಬೊಕ್ಕ ಕೋಲನೆ ಮತ್ತು ಇರತಿಕ್ಕ ನಾಡ ಕೆಲವು ಕಡೆಟು ಕೊರಗಜ್ಜನ ಕೋಲ ನಡಪುಂಡು. ಬೆಳ್ತಂಗಡಿ ತಾಲೂಕು ಬರ್ಕಜೆ ದುರ್ಗಾ ಪರಮೇಶ್ವರಿ ನವಗುಡಿಗ ಕ್ಷೇತ್ರಡು ಕೊರಗಜ್ಜಗ ಭಕ್ತರ್ನ ಪರಕೆದ ಕೋಲ ಕೊರಿಯರು. ತುಳುನಾಡದ ಸಂಸ್ಕೃತಿ ಸಂಸ್ಕಾರ ಮಾತ ವಿಶೇಷ ಆದಿತ್ಯದ ಕೆಲವು ಆಚರಣೆ ಕಟ್ಟುಪಾಡಲೇನು ಕಡ್ಡಾಯವಾದ ಪಾಲನೆ ಮಲ್ಪುವೆರು. ತುಳು ಜನಕ್ಕಿನ ನಂಬಿಕೆಡು ಪತ್ತನಾಜದ ಆಚರಣೆ ನಂಬಿಕೆ ವಿಶೇಷವಾದುಂಡು. ಪತ್ತನಾಜಿಡ್ದು ಬೊಕ್ಕ ಕೋಲನೆಮ ನಡಪೂಜಿ. ರಾಜನ್ ದೈವಲೆಗು ದೀಪಾವಳಿ ಬರ್ಬುಡ್ದು ಬೊಕ್ಕ ರಾಜನ್ ದೈವಲೆಡ್ದು ತೀರ್ಥದ ದೈವಲೆಗು ಸೋಣುಡ್ದು ಬೊಕ್ಕ ಕೋಲನೆಮ ನಡಪುಂಡು. ಪತ್ತನಾಜೆ ಕರಿಂಡಲ ಕೊರಗಜ್ಜಗ ಕೆಲವು ಕಡೆಟ್ ಕೋಲ ನಡಪುಂಡು. ಬೆಳ್ತಂಗಡಿ ತಾಲೂಕುದ ಬರ್ಕಜಿ ಶ್ರೀ ದುರ್ಗಾ ಪರಮೇಶ್ವರಿ ಬೊಕ್ಕ ನವಗುಳಿಗ ಕ್ಷೇತ್ರಡು ಕೊರಗಜ್ಜ ದೈವಗು ಭಕ್ತರ್ನ ಪರಕೆದ ಕೋಲ ಕೊರಿಯರು.
ಊರ್ದ ಸುತ್ತಮುತ್ತದ ಭಕ್ತಿರು ಶ್ರೀ ದುರ್ಗಾಪರಮೇಶ್ವರಿ ನವಗುಳಿಗ ಕ್ಷೇತ್ರದ ಆಡಳಿತದಕ್ಲು ಈ ಪೊರ್ತುಡಿತ್ತದು ಕೊರಗಜ್ಜನ ಕೋಲತೂದು ಕರಿಗಂಧ ಬೂಲ್ಯದೆ ತೊಂಡಿರು. ಇಪ್ಪತ್ತು ವರ್ಷದ ಹಿಂದೆ ಸಣ್ಣದಾಗಿ ಒಂದು ಮನೆಯ ಕೋಣೆಯಲ್ಲಿ ದೇವಿ ದುರ್ಗಾಪರಮೇಶ್ವರನ್ನು ಆರಾಧಿಸಿಕೊಂಡು ಬಂದಂಥ ಕುಟುಂಬ ಇದು. ತದನಂತರ ಅದು ದೇವಿಯ ಹತ್ತಿರದಲ್ಲಿ ಇಲ್ಲಿ ಹಿರಿಯರು ಎಲ್ಲ ಪ್ರಶ್ನೆ ಅದಕ್ಕೆ ಪರಿಹಾರ ಎಲ್ಲ ಕಂಡುಹುಡುಕಿ ಊರಿನ ಪರವೂರಿನ ಬೇರೆ ರಾಜ್ಯದೆಲ್ಲ ಭಕ್ತರು ಇಲ್ಲಿ ಬರ್ತಾಯಿದ್ರು. ಅದು ಕಾಲಕ್ರಮೇಣ ಅದರ ಆ ದೇವಿ ಶಕ್ತಿ ಹೆಚ್ಚಾಗಿ ಅದಕ್ಕೆ ಒಂದು ಸಪ್ರೇಟ್ ಗುಡಿ ಮಾಡುವಂಥ ನಿರ್ಣಯಿಸಿ ಇಲ್ಲೊಂದು ಗುಡಿ ಮಾಡಿದರು. ಆ ದೇವಸ್ಥಾನದಲ್ಲಿ ಎಲ್ಲ ನವಗ್ರಹ ಪ್ರತಿಷ್ಠೆ ಮಾಡಿದ್ದಾರೆ. ಕ್ಷೇತ್ರಪಾಲರಾಗಿ ಇಲ್ಲಿಯ ಗುಳಿಗ ಬಹಳ ಕಾರ್ಣಿಕ ಇರುವಂಥ ಒಂದು ದೈವ. ಗುಳಿಗ ಅಂದರೆ ಇಲ್ಲಿ ಸಾಧಾರಣ ಅವನಿಗೆ ಯಾರು ಹರಕೆ ಹೇಳಿ ನೊಂದ್ಕೊಳ್ತಾರೆ ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥ ದೈವ ಗುಳಿಗ ದೈವ. ಅದರ ವಿಶೇಷತೆ ನೋಡಿ, ಆ ಗುಳಿಗ ಈಗ 9 ಅವತಾರವಾಗಿ ಭಕ್ತರಿಗೆ ಒಮ್ಮೆ ಕೋಲ ನೋಡುವಾಗ 9 ಕೋಲ ನವಗುಳಿಗ ಕ್ಷೇತ್ರ ಅಂತಲೇ ಆಗಿದೆ. ಇಲ್ಲಿ ದೇವಿಗಿಂತಲೂ ಗುಳಿಗ ದೈವದ ಮತ್ತು ಪರಿಹಾರ ದೈವದ ಪ್ರಭಾವ ಹೆಚ್ಚಿದೆ. ಅದಕ್ಕಾಗಿ ದೂರದ ಜನರು ಇಲ್ಲಿ ಕಷ್ಟವನ್ನು ಬೇಡಿಕೊಂಡು ಇಲ್ಲಿ ಬರುವಾಗ ಅವರಿಗೆ ಪರಿಹಾರ ಕೊಟ್ಟಂಥ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಅನೇಕ ಭಕ್ತಾಭಿಮಾನಿಗಳು ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಯಾಕೆಂದರೆ ಈಗ ಬರುವಾಗಲೇ ನಾನೊಂದು 10-25 ವಾಹನವನ್ನು ನೋಡಿದೆ. ಕೇವಲ ಅದು ದಕ್ಷಿಣ ಕನ್ನಡದ್ದು ಮಾತ್ರ ಅಲ್ಲ, ಬೆಳ್ತಂಗಡಿದು ಮಾತ್ರ ಅಲ್ಲ, ಬೇರೆ ಹೊರಗಿನ ಘಟ್ಟದ ಮೇಲಿನ ವಾಹನಗಳು ತುಂಬ ಅಲ್ಲಿ ನಿಂತಿದ್ದವು. ಇನ್ನೊಂದು ನವಗುಳಿಗ ಕ್ಷೇತ್ರ. ನನ್ನ ಪ್ರಕಾರ ಈ ಕರ್ನಾಟಕದಲ್ಲಿ 9 ಗುಳಿಗ ನವಗುಳಿಗ ಕ್ಷೇತ್ರ ಇರೋದು ಅದು ಇಲ್ಲಿ ಅಂತ ಹೇಳ್ಬೋದು. ನಾನೊಂದು 2 ಸಲ ಆ ನೇಮಕ್ಕೂ ಕೂಡ ಬಂದಿದ್ದೆ. ಅಲ್ಲಿ ನಮ್ಮ ಒಕ್ಕಲಿನ ಮೊದಲು ಒಕ್ಕಲಿನವರಿದ್ದ ನಾರಾಯಣ ನಲಿಕೆ ಅವರು ಅದನ್ನು ದೈವ ನರ್ತಕರಾಗಿ ನರ್ತಿಸ್ತಾ ಇದ್ದರು. ಯಕ್ಷಗಾನ ಅಭ್ಯಾಸ ಕೇಂದ್ರ UAEದ ದಶಮಾನೋತ್ಸವ ಜೂನ್ 29 ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದುಬೈ ಘಟಕದ ಜೊತೆ ಸೇರಿಗೆಡೆ ಕರಾಮದ ಇಂಡಿಯನ್ ಹೈಸ್ಕೂಲ್ದ ಶೇಖ್ ರಶೀದ್ ಆಡಿಟೋರಿಯಂಡ್ ನಡಪೆರ ಉಂಡೊಂದು ಯಕ್ಷಗಾನ ಅಭ್ಯಾಸ ಕೇಂದ್ರ UAEದ ಸಂಚಾಲಕರು ದಿನೇಶ್ ಶೆಟ್ಟಿ ಕೊಟ್ಟಿಂಜ ತೆರಿಪಾದಿರು. ಜೂನ್ 29 ಕರಾಮದ ಇಂಡಿಯನ್ ಹೈಸ್ಕೂಲ್ದ ಶೇಖ್ ರಶೀದ್ ಆಡಿಟೋರಿಯಂಡ್ ನಡಪುನ ಯಕ್ಷಗಾನ ಅಭ್ಯಾಸ ಕೇಂದ್ರ UAEದ 10ನೇ ವರ್ಷದಲ್ಲಿ ಇಸಿಡು UAEದ 7 ಜನ ಸಾಧಕರಿಗೆ ಬುಕ್ಕ ಸಾಧಕ ಮೂಜಿ ಸಂಘ ಸಂಸ್ಥೆಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ಪುಣೊಂದು ಯಕ್ಷಗಾನ ಅಭ್ಯಾಸ ಕೇಂದ್ರ UAEದ ಸಂಚಾಲಕರು ದಿನೇಶ್ ಶೆಟ್ಟಿ ಕೊಟ್ಟಿಂಜ ತೆರಿಪಾದಿರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದುಬೈದ ಜತೆ ಸೇರಿಗೆ ನಡಪುನ ಈ ಲೀಸಿಡು ದಶಮಾನೋತ್ಸವ ಲೇಕೊಡು ನಡಪುನ ಸಮ್ಮಾನದ ಮರ್ಯಾದಿಡು ಸಂಘಟನೆ ವಲಯಡು ಸರ್ವೋತ್ತಮ ಶೆಟ್ಟಿ, ಕಲಾ ಪೋಷಕರು ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ, ಉದ್ಯಮಡು ಪುತ್ತಿಗೆ ವಾಸುದೇವ ಭಟ್, ಸಮಾಜ ಸೇವೆಡು ಬಾಲಕೃಷ್ಣ ಸಾಲ್ಯನ್, ಮಾಧ್ಯಮ ಕ್ಷೇತ್ರಡು BK ಗಣೇಶ್ ರೈ, ನಾಟಕ ಕ್ಷೇತ್ರಡು ಡೋಣಿ ಕೊರೆಯ, ಭರತನಾಟ್ಯಡು ರೂಪ ಕಿರಣ್ ಬೊಕ್ಕ ಶ್ರೀ ರಾಜರಾಜೇಶ್ವರಿ ಭಜನಾಕೂಟ, ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಬೊಕ್ಕ ದುಬೈ ಕನ್ನಡ ಮಿತ್ರರು ಕನ್ನಡ ಪಾಠಶಾಲೆ ಮುಕ್ಲೇನು ಗುರುತು ಮಲ್ಪುಂಡು ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮಾಹಿತಿ ಕೊಡ್ತೀರು.
ಕಲ್ಲಡ್ಕ ಮೇಲ್ಸಂಕ ಮಾರ್ಗನು ಜೂನ್ 2ಕ್ಕೆ ಸಾರ್ವಜನಿಕ ಸಂಚಾರಗೂ ಬುಡ್ದು ಕೊಡ್ದಿತ್ತದು ಬಜ್ಜಿ 15 ದಿನ ತವುಲಾಯಿ ಮಿತ್ತಡದ ತೀರ್ಥಕ್ಕೆ ಬರ್ಸದ ನೀರು ಬೂಗೆರೆ ಶುರು ಆದ ಸಾಮಾಜಿಕ ಜಾಲತಾಣಗಳು ಭಾರಿ ಸುದ್ದಿ ಆತನು. ಹೆಚ್ಚಿನ ಕಡೆಟು ರಾಜಮಾರ್ಗಗಳು ಮೇಲ್ಸಂಕ ಮಾರ್ಗ ಕಟ್ಟನಾಗ ಬರ್ಸದ ನೀರು ಸರಾಗವಾದ ಪರಿತು ಪೋಯರ ವ್ಯವಸ್ಥೆ ಮಲ್ಪುಜೇರು. ಕೆಲವು ಕಡೆಟು ಸೋತು ಪೋಯಿ ಬೊಕ್ಕ ಪೈಪ್ಲೈನ್ ಜೋಡ್ಸಾದು ಮಿತ್ತಿಡ್ದು ತೀರ್ಥಕ್ಕೆ ನೀರು ಜಪ್ಪು ನಂಚ ಮಲ್ತದೇರು. ಕಲ್ಲಡ್ ಕೊಡಿತ್ತೆ ಒಂದುವೇ ಸಮಸ್ಯೆ ಉಂಡಾದಲು. ಜೂನ್ 2ಕ್ಕೆ ಮೇಲ್ಸಂಕ ಮಾರ್ಗ ಸಂಚಾರಗೂ ಉದಿಪನಾದ ಬಜ್ಜಿ 2 ವಾರ ಆತಂಡಾತೆ. ಇತ್ತೆ ಬರ್ಸದ ನೀರು ಜೋಗದ ಜಲಪಾತದಂಚ ಮೇಲ್ಸಂಕ ಮಾರ್ಗೊಡ್ದು ತೀರ್ಥ ಬೂರೊಂದುಂಡು. ತೀರ್ಥದ ಕಾರು ಉಂತಾದಿತ್ತದು ಐತಮಿತ್ತಿಗೆ ನೀರು ಬೂರ್ನೆಂತು ಇನ್ನ ಏರಾದನ್ನ ಐನು ವಿಡಿಯೋ ಮಲ್ತದು ಬರೆದು ಪಾಡ್ದು ಸಾಮಾಜಿಕ ಜಾಲತಾಣಡು ಸುದ್ದಿ ಮಲ್ತದೇರು. ಕಾರು ಫ್ರೀ ಸರ್ವಿಸ್ ಬೇಕಿದ್ರೆ ಕಲ್ಲಡ್ಕ ಫ್ಲೈ ಓವರ್ ಬಳಿಗೆ ಬನ್ನಿ. KNR ಸರ್ವಿಸ್ ಸ್ಟೇಷನ್ ಕಲ್ಲಡ್ಕ ಈ ಸರ್ವಿಸ್ ಸ್ಟೇಷನ್ ಹೆಸರು. ಇಂಚ ಟ್ರೋಲ್ ಆವೊಂದುಂಡು. ಟ್ರೋಲ್ ಆವೊಂದು ಪುನಃ ಗೊಮನಗ ಬನ್ನಗ ಎಚ್ಚರಿಕೆ ಆಯ್ನ NHAI ನೀರು ತೋರುನ ಕಡೆಟು ಮಾತ ಪತ್ಯ ಪಾಡೋನ ಕೆಲಸ ಶುರು ಮಾಡ್ತದಂಡು. ಮುಲ್ಪ ಕಾರ್ನ ಫ್ರೀ ಆದ ಸರ್ವಿಸ್ ಮಂತ್ ಕೊರೋದಿಲ್ಲ KNR ಸರ್ವಿಸ್ ಸ್ಟೇಷನ್ ಕಲ್ಲಡ್ಕ. ಇಡಗಿನಿತ ನಮ್ಮ ಕುಡ್ಲಾತೋಳು ವಾರ್ತೆಲು ಮುಗಿಂಡು ಸೊಲ್ಮೇಲು.